ಮುಂಬೈ ತುಳು ಕನ್ನಡಿಗರ ಪ್ರಥಮ ಸಾಮಾಜಿಕ ಸಂಘಟನೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮುಖವಾಣಿ ಮೊಗವೀರ ಮಾಸಿಕವು 80 ವರ್ಷಗಳನ್ನು ಪೂರೈಸಿದ್ದು, ಈ ಸಂದರ್ಭ ಪ್ರಾಂತೀಯ ಲೇಖಕರ ಓದುಗರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಮುಂಬೈ ಮಹಾನಗರದ ಹಿರಿಯ ಸಂಘಟನೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮುಖವಾಣಿ ಮೊಗವೀರ ಕನ್ನಡ ಮಾಸಿಕದ 80ರ ಸಂಭ್ರಮದ ನಿಮಿತ್ತ ಪ್ರಾಂತೀಯ ಲೇಖಕರ ಓದುಗರ ಸಮಾವೇಶವನ್ನು ಮಂಡಳಿಯ ಮೀರಾ ಬಹಿಂದರ್ ಶಾಖೆ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಮೀರಾ ರೋಡ್ನ ಸೈಂಟ್ ಥಾಮಸ್ ಚರ್ಚ್ ಹಾಲ್ನಲ್ಲಿ ಮಾರ್ಚ್ 1ರಂದು ಆಯೋಜಿಸಲಾಯಿತು. ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಕೃಷ್ಣಕುಮಾರ್ ಎಲ್ ಬಂಗೇರ ಅತಿಥಿ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. And continuously to publish it for the last 80 years, it's really a great task. I should congratulate all the people who are associated with it. ಮೀರಾ ಬಹಿಂದರ್ ಸ್ಥಳೀಯ ಶಾಖೆಯ ಕಾರ್ಯದರ್ಶಿ ಗಂಗಾಧರ್ ಎಸ್ ಬಂಗೇರ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಸಂದರ್ಭದಲ್ಲಿ ಕೃತಿಕಾರ ಯೋಗೇಶ್ ಕಾಂಚನ್ ಅವರನ್ನು ಸನ್ಮಾನಿಸಲಾಯಿತು. ಮೊಗವೀರ ಪತ್ರಿಕೆಯ ಸಂಪಾದಕ ಅಶೋಕ್ ಸುವರ್ಣ ಮಾತನಾಡುತ್ತಾ, ಪತ್ರಿಕೆಯು 80 ವರ್ಷ ಪೂರೈಸುವಲ್ಲಿ ಲೇಖಕರು ಸಾಹಿತಿಗಳ ಕೊಡುಗೆಯನ್ನು ಸ್ಮರಿಸಿದರು. ಈ ಸಂದರ್ಭ ಉಮೇಶ್ ಎಚ್ ಕರ್ಕೇರ ಅವರ ದೇಶ ವಿದೇಶ ಪ್ರವಾಸಗಳ ಲೇಖನವನ್ನು ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಟ್ರಸ್ಟಿ ಜಿಕೆ ರಮೇಶ್, ಯೋಗೇಶ್ ಕಾಂಚನ್ ಅವರ ಕವನ ಸಂಕಲನ ನಗ್ನ ಸತ್ಯವನ್ನು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಪೂರ್ಣಿಮಾ ಎಸ್ ಶೆಟ್ಟಿ ಹಾಗೂ ಸಂಪಾದಕ ಅಶೋಕ್ ಸುವರ್ಣ ಅವರ ಪರಿಕ್ರಮಣ ಲೇಖನ ಸಂಕಲನವನ್ನು ಹಿರಿಯ ಸಾಹಿತಿ ಡಾ ಸುನೀತಾ ಶೆಟ್ಟಿ ಬಿಡುಗಡೆಗೊಳಿಸಿದರು. ಕೃತಿ ಬಿಡುಗಡೆಗೊಳಿಸಿದ ಡಾ ಪೂರ್ಣಿಮಾ ಎಸ್ ಶೆಟ್ಟಿ ತಮ್ಮ ಅನಿಸಿಕೆ ತಿಳಿಸಿದರು. ಸಭಾಧ್ಯಕ್ಷತೆಯನ್ನು ವಹಿಸಿದ ಮುಂಬಯಿಯ ಹಿರಿಯ ಸಾಹಿತಿ ಸುನೀತಾ ಶೆಟ್ಟಿಯವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಉಳಿದವರಿಗೂ ಸಹಕಾರಿಯಾಗಿ, ಉಳಿದವರಿಗೂ ಪ್ರೇರಕ ಶಕ್ತಿಗಳಾಗಿ ಒಂದು ಪತ್ರಿಕೆಯನ್ನು ಹುಟ್ಟು ಹಾಕಿ 80 ವರ್ಷಗಳು ಸಾಮಾನ್ಯ ಕೆಲಸವೇನೂ ಅಲ್ಲ. ವೇದಿಕೆಯಲ್ಲಿ ಮಂಡಳಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಲ್ ಸಾಲ್ಯಾನ್, ಗೌರವ ಕೋಶಾಧಿಕಾರಿ ನೀತಾ ಮೆಂಡನ್, ಮೊಗವೀರ ಪತ್ರಿಕೆಯ ಪ್ರಬಂಧಕ ದಯಾನಂದ್ ಎಲ್ ಬಂಗೇರ, ಎಂವಿಎಂ ಸೀನಿಯರ್ ಕಾಲೇಜ್ನ ಪ್ರಿನ್ಸಿಪಾಲ್ ಗೋಪಾಲ್ ಕಲ್ಕಟ್ಟೆ, ಸ್ಥಳೀಯ ಶಾಖೆಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸೂರ್ಯಕಲಾ ಎಸ್ ಸುವರ್ಣ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಸಂಪತ್ ಬಿ ಶ್ರೇಯನ್ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಗಂಗಾಧರ್ ಬಂಗೇರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಸ್ಥಳೀಯ ಶಾಖೆಯ ಕಾರ್ಯಾಧ್ಯಕ್ಷ ಸುರೇಶ್ ಎನ್ ಕುಂದರ್, ಕೋಶಾಧಿಕಾರಿ ತಿಲಕ್ ಎನ್ ಸುವರ್ಣ, ಮೊಗವೀರ ಬ್ಯಾಂಕಿನ ನಿರ್ದೇಶಕ ಜಯಶೀಲ್ ತಿಂಗಳಾಯ ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ನಂತರ ಲೇಖಕಿ ಅನಿತಾ ಪೂಜಾರಿ ತಾಕೋಡೆಯವರ ನಿರ್ವಹಣೆಯೊಂದಿಗೆ ನಡೆದ ವಿಚಾರಗೋಷ್ಠಿಯಲ್ಲಿ ಉಡುಪಿಯ ಜೀವರಕ್ಷಕ ಉರಗತಜ್ಞ ಗುರುರಾಜ್ ಸನೀಲ್ ಅವರು ನಾಗಾರಾಧನೆ, ನಂಬಿಕೆ ಮತ್ತು ವಾಸ್ತವ ಹಾಗೂ ತುಳು ಜಾನಪದ ವಿದ್ವಾಂಸ ಚಂದ್ರಹಾಸ್ ಸುವರ್ಣ ಶಿಮಂತೂರ್ ಭೂತಾರಾಧನೆ, ನಂಬಿಕೆ ಮತ್ತು ವಾಸ್ತವದ ಬಗ್ಗೆ ವಿಚಾರ ಮಂಡಿಸಿದರು. ಅಂತರ್ಜಲ ಸಂರಕ್ಷಣೆಯಲ್ಲಿ ಹುತ್ತಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನೀರನ್ನ ಈ ನಾಗವನ ಮಳೆಯನ್ನು ಬರೆಸಿ ಭೂಮಿಗೆ ಇಂಗಿಸ್ತದೆ. ಅದರ ಜೊತೆಗೆ ನಮ್ಮ ಹುತ್ತಗಳು ಕೂಡ ಅದೇ ಕೆಲಸವನ್ನ ಮಾಡಿ ಅಂತರ್ಜಲವನ್ನು ವೃದ್ಧಿ ಮಾಡ್ತವೆ. ಒಂದು ನಂಬಿಕೆ ಇದೆಯಲ್ಲ, ನಾಗ ನಡೆಯ ಜಾಗದಲ್ಲಿ ಮನೆ ಕಟ್ಟಡ ಕಟ್ಟಬೇಡಿ, ಅಪಾಯ ಇದೆ ಅಂತೇಳಿ. ಇತಿಹಾಸದ ತುಳುನಾಡು ಎಲ್ಲೆಲ್ಲಿ ಆಡು, ನಮ್ಮದ ಆರಾಧನೆಯ ದಿಕ್ಕು ಬದಲಾಡು, ನಮ್ಮದ ಬಾರಿ ಎಲ್ಲೆಲ್ಲಿ ಯಾವುದು ಬತ್ತ ಭೂತೋದ ಗುಡಿಕೆಯನ್ನು ಮಲಮಲ್ಲ ಬಂತು ಬತ್ತ ಐಕಲ ಜೀರ್ಣೋದರ ಅಂತ ಬೇರೆ ಬಂಡೆಕ ಒಂಜಾತ ನೀರು ಮೈತದು ಭೂತದ ಕಣ್ಣು ಬಂದು ಮತ್ತು ಹುಡಿಯ ಆ ನೀರು ಗಟ್ಟೆಲ್ಲ ಭೂತ. ಸಂಪಾದಕ ಅಶೋಕ್ ಸುವರ್ಣ ಈ ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿದರು. ಮೂಲಸ್ಥಾನದ ಮೂಲ ಸ್ಥಿತಿ ಬಣ ಉತ್ತೇನ ಬಣಬಹುದು ಪೂರ ಇತ್ತೆ ಕ್ಷೇತ್ರ ಅಭಿವೃದ್ಧಿ ಆದ ಜೀರ್ಣೋದ್ಧಾರ ಆದ ಇಂಜಿನಿಯರಿಂಗ್ ಆಗ್ಬೋದು ಬಣ ಪೂರ ಪೋತೆ ಓ ಮೂಲಸ್ಥಾನ ಬಣ ತಿಚ್ಚಿ ಮೂಲ ನಾಗನ ಬಗ್ಗೆ ಭೂತಾರಾದ ಬಗ್ಗೆ ಮೂಲ ಇಂಚೆತ್ತಿನ ವಾಸ್ತವ ಬರ್ತವಂತ ಒಂಜಿ ಚಿಂತನೆ ಮಂತೆ ನಾವು ನಮ್ಮ ಸಮಾಜಗಳು ತುಳು ಸಮಾಜ ವಿಶೇಷವಾದ ಮೂಲಸ್ಥಾನ ಬಗ್ಗೆ ಚಿಂತನೆ ಮಾಡ್ಕೊಂಡು
ವಿಚಾರಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಸುನೀತಾ ಶೆಟ್ಟಿ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ಮುಂಬಯಿಯ ಖ್ಯಾತ ಲೇಖಕಿ ಅನಿತಾ ಪೂಜಾರಿ ತಾಕೋಡೆಯವರನ್ನು ಗೌರವಿಸಲಾಯಿತು. ನಂತರ ಕವಿ ಅಶೋಕ್ ವಳದೂರ್ ಅವರ ನಿರ್ವಹಣೆಯೊಂದಿಗೆ ಕವಿ ಗೋಪಾಲ್ ತ್ರಾಸಿಯವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು. ಸ್ಥಳೀಯ ಕವಿಗಳಾದ ಸಂತು ಮುದ್ರಾಡಿ, ಲೀಲಾ ಗಣೇಶ್, ವಾಣಿ ಎನ್ ಶೆಟ್ಟಿ, ಸುಜಾತಾ ಶೆಟ್ಟಿ, ಉಮೇಶ್ ಎಚ್ ಕರ್ಕೇರ, ಅರುಣ್ ಶೆಟ್ಟಿ ಏರ್ಮಾಳ್, ಅನಿತಾ ಪೂಜಾರಿ ತಾಕೋಡೆ, ಲತಾ ಸಂತೋಷ್ ಶೆಟ್ಟಿ, ಸ ದಯಾ, ಜಿಪಿ ಕುಸುಮ, ಅಶೋಕ್ ವಳದೂರ್, ಡಾಕ್ಟರ್ ಸುನೀತಾ ಶೆಟ್ಟಿ ತಮ್ಮ ತಮ್ಮ ಕವಿತೆಗಳನ್ನು ವಾಚಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕವಿ ಗೋಪಾಲ್ ತ್ರಾಸಿ ಅಧ್ಯಕ್ಷೀಯ ಮಾತುಗಳನ್ನಾಡಿ ಕವಿತೆ ವಾಚಿಸಿದರು. ಮರಾಠಿ ಮಣ್ಣಿನಲ್ಲಿ ಕನ್ನಡ ಮಾಸಪತ್ರಿಕೆಯೊಂದು ಸ್ಥಳೀಯ ಬರಹಗಾರರನ್ನು ಉತ್ತೇಜಿಸುವ ಸಲುವಾಗಿ ಅನುಭವಿ ಬರಹಗಾರರೊಂದಿಗೆ ಉದಯೋನ್ಮುಖ ಬರಹಗಾರರ ಕಾವ್ಯ, ಬರಹ, ಲೇಖನಗಳನ್ನು ಪ್ರಕಟಿಸುತ್ತಾ ಓದುಗರ ನಲ್ಮೆಗೆ ಪಾತ್ರವಾಗಿದ್ದು, ತನ್ನ 80ನೇ ವರ್ಷದ ಸಂಭ್ರಮವನ್ನು ಲೇಖಕರ, ಓದುಗರ ಸಮಾವೇಶ ನಡೆಸಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿತು. ನಿಮ್ಮ ನಲ್ಮೆಯ ಒಲುಮೆಯು ಈ ಪತ್ರಿಕೆಗೆ ಇನ್ನಷ್ಟು ಹರಿದು ಅಶೋಕ್ ಸುವರ್ಣ ಅವರ ಸಂಪಾದಕತ್ವದಲ್ಲಿ ಶತಮಾನೋತ್ಸವ ಪೂರೈಸಲಿ ಎಂಬ ಆಶಯದೊಂದಿಗೆ ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.